ಇಲ್ಲದ ಕಾರಣ ನಿಗದಿತ ಅವಧಿಗಿಂತ ತಡವಾಗಿ ಆರಂಭಗೊಂಡ ಶಿರೂರು ಗ್ರಾಮ ಪಂಚಾಯತ್ನ ಪ್ರಥಮ ಸುತ್ತಿನ ಗ್ರಾಮಸಭೆ ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚೆಯಾಗದೆ ಗದ್ದಲ ಗಲಾಟೆಗಳಲ್ಲಿ ಮುಳುಗಿದ ಘಟನೆ ನಡೆದಿದೆ. ಶಿರೂರು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಗ್ರಾಮಸಭೆಯಲ್ಲಿ 2-3 ವಿಚಾರಗಳ ಕುರಿತು ಬಿರುಸಿನ ಚರ್ಚೆ ಏರ್ಪಡಿಸಿತ್ತು. ಸದಸ್ಯರು, ಗ್ರಾಮಸ್ಥರು ಅಧ್ಯಕ್ಷರ ಟೇಬಲ್ ತನಕ ಹೋಗಿ ವಾಗ್ವಾದ ನಡೆಸಿದ ಘಟನೆ ನಡೆಯಿತು. ಪಂಚಾಯತ್ ಸಮೀಪವೇ ನಿರ್ಮಿಸಲಾಗುತ್ತಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಗಳಾಗಬಹುದು. ಹೀಗಾಗಿ ಮೊದಲೇ ಈ ಬಗ್ಗೆ ಚರ್ಚಿಸಿ ಸರಿಯಾಗಿ ತೀರ್ಮಾನ ಕೈಗೊಳ್ಳಿ ಎಂದು ಗ್ರಾಮಸ್ಥ ಜಫ್ರಿ ಸಾಹೇಬ್ ಸಲಹೆ ನೀಡಿದರು. ಈ ಕುರಿತು ಪ್ರತಿಕ್ರಿಯಿಸಿರುವ ಪಿಡಿಒ ಮಂಜುನಾಥ್ ಶೆಟ್ಟಿ, ಮೊದಲು ಅರಣ್ಯ ಇಲಾಖೆ ಜಾಗದಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕ ಮಾಡಲು ಮುಂದಾಗಿದ್ದು, ಅದು ಪರಂಬೋಕು ಭೂಮಿ ಆದ್ದರಿಂದ ಅಲ್ಲಿ ಸರ್ಕಾರಿ ಅನುದಾನದಲ್ಲಿ ಕಟ್ಟಡ ನಿರ್ಮಿಸಲು ಸಾಧ್ಯವಿಲ್ಲ. ಹೀಗಾಗಿ ಸಮುದಾಯ ಮಂದಿರದ ಬಳಿ ನಿರ್ಮಿಸಲು ಮುಂದಾದಾಗ ಅಲ್ಲಿನ ಸ್ಥಳೀಯರು ಪಂಚಾಯತ್ಗೆ ಬಂದು ನನಗೆ ಘೇರಾವ್ ಹಾಕಿದ್ರು. ಆ ಬಳಿಕ ಎಲ್ಲ ಸದಸ್ಯರ ಒಮ್ಮತದ ಅಭಿಪ್ರಾಯದಂತೆ ಪಂಚಾಯತ್ ಕಟ್ಟಡದ ಬಳಿಯೇ ಘಟಕ ಸ್ಥಾಪನೆಗೆ ಮುಂದಾಗಿದ್ದಾವೆ. ತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಸ್ಥಳೀಯರಿಗೆ ಯಾವುದೇ ರೀತಿಯ ತೊಂದರೆಗಳಾಗುವುದಿಲ್ಲ. ಒಂದು ವೇಳೆ ಬದಲಿ ಜಾಗ ಬೇರೆಡೆ ಸಿಕ್ಕರೆ ಇದೇ ಕಟ್ಟಡವನ್ನ ಆ ಸ್ಥಳಕ್ಕೆ ಸ್ಥಳಾಂತರ ಮಾಡುತ್ತೇವೆ. ಸ್ಥಳಾಂತರ ಮಾಡಲು ಅನುಕೂಲಕರವಾಗಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಪ್ರೈವೇಟ್ ಪಾರ್ಟಿಗಳು ಮೋಟರ್ ಹಾಕೊಂಡಿರ್ತಾರಲ್ಲ, ರಿಮೂವ್ ಮಾಡಿಸೋರಿಗೆಲ್ಲ ನಾನೇ ಎಕ್ಸಿಟ್ ಪಡಿಸ್ಬೋದಿನ ಹೋಗಿ ನಿಲ್ಸಿ ಮತ್ತೆ ಕೆಲಸ ಮಾಡಿದ್ರು. ಅವ್ರು ಕೇಳೋದು ಪೈಪ್ ಲೈನ್. ಈಗ ಹೆದ್ದಾರಿ ಕಾಮಗಾರಿ ಆಗ್ತಿದೆ. ಹೆದ್ದಾರಿ ಕಳೆದ ಮೀಟಿಂಗಲ್ಲೂ ಈಗ ಹೆದ್ದಾರಿ ಕಾಮಗಾರಿಗಳ ಬಗ್ಗೆ ಬಹಳ ಚರ್ಚೆ ಆಗಿದೆ. ಈ ಸಲ ಮುಗಿತಿದ್ದಾಗೆ ಅಲ್ಲಿ ಪೈಪ್ ಲೈನ್ ಮಾಡಿ ಕೊಡ್ತಾರೆ. ಈ ಸಲ ಯಾರು ಮಾಡಿಸ್ಕೊಳ್ಳೋ, ಯಾಕಂದ್ರೆ ಹೆದ್ದಾರಿ ಕಾಮಗಾರಿಯಿಂದ ಬಹಳಷ್ಟು ಪೈಪ್ ಲೈನ್ ಮಾಡ್ಬೋದು. ಅಲ್ಲಿ ಪೈಪ್ ಲೈನ್ ಇದೆ, ಯಾರು ಬಿಲ್ ಕಟ್ಟಲಿಲ್ಲ ಹೇಳಿ ಪಾಪ ಆ ಬೈಂದೂರು ಪ್ರದೇಶವನ್ನ ಮೇಲ್ದರ್ಜೆಗೆ ಏರಿಸುವುದರ ಬಗ್ಗೆ ಪಂಚಾಯತ್ನಿಂದ ಮನವಿ ಕಳುಹಿಸಿ ಎಂದು ಪೌರಾಡಳಿತ ನಿರ್ದೇಶನಾಲಯದಿಂದ ಜಿಲ್ಲಾ ಪಂಚಾಯತ್ ಮೂಲಕ ಗ್ರಾಮ ಪಂಚಾಯತ್ಗೆ ಪತ್ರ ಬಂದಿದೆ. ಬೈಂದೂರನ್ನ ಕೇಂದ್ರ ಸ್ಥಾನವನ್ನಾಗಿಸಿ ಬೈಂದೂರು, ಎರ್ತೆರೆ, ಶಿರೂರನ್ನ ಸೇರಿಸಿ ಪುರಸಭೆ ಮಾಡುವುದು ಅಥವಾ ಶಿರೂರನ್ನ ಪಟ್ಟಣ ಪಂಚಾಯತನ್ನಾಗಿ ಮಾಡುವುದು, ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡಿ ಮನವಿ ಕಳುಹಿಸಿ ಎಂದು ಪತ್ರ ಬಂದಿದೆ. ಈ ಬಗ್ಗೆ ಚರ್ಚೆ ನಡೆಸಿ ಗ್ರಾಮಸ್ಥರು ಸಲಹೆ ನೀಡಬೇಕು ಎಂದು ಪಿಡಿಒ ಹೇಳಿದರು. ಬೈಂದೂರು ತಗರ್ಸಿಯವರಿಗೆ ಇಂಥವರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ ನಿರ್ಣಯ ಉಂಟು. ಆದ್ರೆ ಮೊನ್ನೆ ಒಂದು ಪೇಪರ್ ಅಲ್ಲಿ ಉಂಟು, ಶಿರೂರಿನ ಗ್ರಾಮಸ್ಥರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ ಉಂಟು. ಇದಕ್ಕೆಲ್ಲ ಸೃಷ್ಟೀಕರಣ ಯಾರು ಕೊಡ್ತಾರೆ? ನೀವು ನೋಡಿ, ಸಮಾಜ ಮಂದಿರ ಅದು ಮೊದಲಿಂದ ಬಂದದ್ದು ಸಮಾಜ ಮಂದಿರನೇ. ಆದ್ರೆ ನೀವು ಕಟ್ಟಡವನ್ನು ಕೆಳಪೇಟೆಯಲ್ಲಿ ಕಟ್ಟಡ ಇರುವುದು ಬಸ್ ಸ್ಟ್ಯಾಂಡ್ ಮತ್ತು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಹೋಟೆಲ್ ಕಟ್ಟಡ ಅವೆರಡು. ಈಗ ಕಟ್ಟಡ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಆಗಿರ್ಬಹುದು. ಆದ್ರೆ ನೀವು ಒಂದು ಸಮಾಜ ಮಂದಿರ ಅಂತ ಹೇಳಿ ಎಲ್ಲೂ ಬರೀಲೇ ಇಲ್ಲ. ಕೆಳಪೇಟೆಯಲ್ಲಿರುವ ಕಟ್ಟಡವನ್ನು ನಾವು ಬೈಂದೂರು ತಗರ್ಸಿಯವರಿಗೆ ಕೊಟ್ಟಿದ್ದೇವೆ ಅವರು ಇದಕ್ಕೆ. ಆದ್ರೆ ಪೇಪರ್ ಅಲ್ಲಿ ಉಂಟು ಶಿರೂರಿನ ಗ್ರಾಮಸ್ಥರಿಗೆ ನಾವು ಕೊಟ್ಟಿದ್ದೇವೆ. ಆದ್ರೆ ಇದು ನಿರ್ಣಯದಲ್ಲಿ ಬರೋದು ಒಂದು, ಪೇಪರ್ ಅಲ್ಲಿ ಬರ್ತಾ ಇರೋದು ಮತ್ತೊಂದು. ಇದಕ್ಕೆ ಯಾವುದು? ಆದ್ರೆ ಮತ್ತೆ ಅವರಲ್ಲಿ ಕೇಳಿದ್ರೆ ನಾವು ಪಂಚಾಯತಿಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಿದ್ದೇವೆ ಅಂತ. ಆದ್ರೆ ನಿಮ್ಮಲ್ಲಿ ಕೇಳಿದ್ರೆ ನಮಗೇನು ಬರ್ಲಿಲ್ಲ ಅಂತ ಹೇಳ್ತೆ. ಆದ್ರೆ ಈಗ ಅವ್ರು ಹೋದ ಕೂಡಲೇ ಅವ್ರು ಹೋದ ಮಾಡದಿರುವೆ ಮುರಿದೋಯ್ತು. ಆದ್ರೆ ಏನ ಕಾಕತಾಳಿಯೋ ಅಲ್ಲ ಅವ್ರು ಮುರಿದಿಗೋದು ಅದು ಮತ್ತೆ ನಮಗೇನು ಗೊತ್ತಿಲ್ಲ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯ ಸುರೇಶ್ ಬಟವಾಡಿ, ತಾಲೂಕು ಪಂಚಾಯತ್ ಸದಸ್ಯ ಪುಷ್ಪರಾಜ್ ಶೆಟ್ಟಿ, ಪಂಚಾಯತ್ ಅಧ್ಯಕ್ಷೆ ದಿಲ್ಶಾದ್ ಬೇಗಂ, ಪಂಚಾಯತ್ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಶ್ರೀಕಾಂತ್ ಹೆಮಾಡಿ, V4 News 24/7 ಕುಂದಾಪುರ.